ನಮಸ್ಕಾರ. ನಾವು ಇವತ್ತು ಕೋರ್ ಟೆಕ್ನಾಲಜಿ ಅಂತ ಹೇಳುವಂತಹ IT ರಿಲೇಟೆಡ್ ರೀಫರ್ಬಿಶ್ಡ್ ಮತ್ತು ಹೊಸ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್, ಅದೇ ಥರದಲ್ಲಿ ಕಂಪ್ಯೂಟರ್ ಆಕ್ಸೆಸರಿ ಇರುವಂತಹ ಸ್ಟೋರಿಗೆ ನಾವು ಬಂದಿದ್ದೇವೆ. ನಾವು ಇತ್ತೀಚೆಗೆ ಎಲ್ಲ ಪೇಪರಲ್ಲಿ ಇರ್ಬೋದು, ಮೀಡಿಯಾ, ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, ಕೋರ್ ಟೆಕ್ನಾಲಜಿಯಲ್ಲಿ ಖಾಲಿ 9,500ರಿಂದ 10,000 ಒಳಗಡೆ ರೀಫರ್ಬಿಶ್ಡ್ ನಿಮಗೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ನಾವಿಲ್ಲಿ ನೋಡ್ತಾ ಇದ್ದೇವೆ. ಏನು ಅಂತೇಳಿದರೆ, ತುಂಬ ಥರದ ನಾವು ಲ್ಯಾಪ್ಟಾಪ್ಸನ್ನು ನಮಗೆ ಇಲ್ಲಿ ಕಾಣಿಗೆ ಸಿಗ್ತದೆ. ಲೆನೋವೊ ಇರ್ಬೋದು, ಅಂತೇಳಿದರೆ ತೋಶಿಬಾ ಇರ್ಬೋದು, ಅದೇ ಥರದಲ್ಲಿ ಡೆಲ್ ಇರ್ಬೋದು, ಈ ಥರದ HP ಇರ್ಬೋದು. ಈ ಥರದ ತುಂಬ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್ ಎಲ್ಲ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು. ಅದೇ ಥರದಲ್ಲಿ ನಾವು ಇನ್ನೊಂದು ಏನು ಅಂತ ಹೇಳಿದರೆ, ನಮ್ಮ ಕೋರ್ ಟೆಕ್ನಾಲಜಿಯಲ್ಲಿ ಇಲ್ಲಿ ಒಂದು ಇದು ಕಂಪ್ಯೂಟರ್ ಸರ್ವಿಸನ್ನು ಸಹ ನಾವು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅದನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಏನು ಅಂತ ಹೇಳಿದರೆ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ದು, ನಮ್ಮ JCಯ ಮೆಂಬರ್ ಆದಂತಹ JC ಬಿಸ್ನೆಸ್ನ ಉಪಾಧ್ಯಕ್ಷರಾದಂಥ ಅನೂಪ್ KG ಅವರ ಫರ್ಮ್ ಆಗಿರ್ತದೆ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದರೆ, ನಾವು ಪುತ್ತೂರಲ್ಲಿ ಇಷ್ಟು ಕಡಿಮೆ ದರದಲ್ಲಿ ಲ್ಯಾಪ್ಟಾಪ್ಸ್ ಇರ್ಬೋದು, ಡೆಸ್ಕ್ಟಾಪ್ ಸಿಗುವಂಥ ಏಕೈಕ ಮಳಿಗೆಯಾಗಿ ಇದು ಕಾಣಲಿಕ್ಕೆ ಸಿಗ್ತಾ ಉಂಟು. ಈಗ ಇದರಲ್ಲಿರುವಂಥ ಇನ್ನೂ ಸಹ ಏನೆಲ್ಲ ಸರ್ವಿಸಸ್, ಅದೇ ಥರದಲ್ಲಿ ಏನೆಲ್ಲ ಫ್ಯೂಚರ್ಸ್, ಅದೇ ಥರ ಏನೆಲ್ಲ ಹೊಸ ಏನೆಲ್ಲ ಟೆಕ್ನಾಲಜೀಸ್ ಇದೆ ಅಂತೇಳಿ ನಾವು ಈಗ ಅನೂಪ್ ಅವರಲ್ಲಿ ಕೇಳುವ. ಅದಕ್ಕಿಂತ ಮೊದಲು ಈಗ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ ಏನೆಲ್ಲ ನಾವು ನೋಡಿದ್ದೇವೆ. ಅದೇ ಥರದಲ್ಲಿ ಇವರಲ್ಲಿ ಇನ್ನೂ ಸಹ ಆಕ್ಸೆಸರೀಸ್, ಎಸ್ಪೆಷಲಿಯಾಗಿ ಕಂಪ್ಯೂಟರ್ ಆಕ್ಸೆಸರೀಸನ್ನು ಸಹ ನಾವು ಕಾಣಲಿಕ್ಕೆ ಸಿಗ್ತಾ ಉಂಟು. ಏನು ಅಂತ ಹೇಳಿದರೆ, ಮೌಸಸ್ ಇರ್ಬೋದು, ಅದೇ ಥರದಲ್ಲಿ ಕೀಬೋರ್ಡ್ಸ್ ಇರ್ಬೋದು, SMPS ಇರ್ಬೋದು, ಅದೇ ಥರದಲ್ಲಿ ಪೆನ್ ಡ್ರೈವ್ಸ್ ಇರ್ಬೋದು, ಇದು ತುಂಬ SSD ಇರ್ಬೋದು, ಅದರಲ್ಲಿ ತುಂಬ ಆಕ್ಸೆಸರೀಸ್ ಸಹ ಇಲ್ಲಿ ಅವೈಲೇಬಲ್ ಉಂಟು. ಈಗ ನಾವು ಇದರ ಪ್ರೊಪ್ರೈಟರ್ ಆದಂಥ ಅನೂಪ್ KG ಅವರಲ್ಲಿ ನಾವು ಕೆಲವು ವಿಷಯವನ್ನು ಸಹ ನಮಗೆ ಶೇರ್ ಮಾಡಲಿಕ್ಕೆ ಅಂದರೆ ಕೇಳಿಕೆ ಇದೆ. ಅದಕ್ಕೋಸ್ಕರ ನಮಸ್ಕಾರ ಅನೂಪ್ KG ಅವರಿಗೆ. ನಾವು JC ವೀಕ್ನ ಮತ್ತು 𝐁𝐶 ಪರವಾಗಿ ಬೈ ಫ್ರಮ್ JCI ಇದರ ಒಂದು ಪ್ರಮೋಷನ್ಗೋಸ್ಕರ ಬಂದಿದ್ದೇವೆ ನಿಮ್ಮಲ್ಲಿಗೆ. ಈಗ ನಮಗೆ ಏನು ಅಂತ ಹೇಳಿದರೆ, ಈ ಕೋರ್ ಟೆಕ್ನಾಲಜಿಯಲ್ಲಿ ನಾವು ಯಾವಾಗಲೂ ನಾವು ಪೇಪರಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೇವೆ. ಏನು ಅಂತ ಹೇಳಿದರೆ, 10,000 ರೂಪಾಯಿಗೆ ಲ್ಯಾಪ್ಟಾಪ್ಸ್, ನಾವು ಬ್ರ್ಯಾಂಡೆಡ್ ಲ್ಯಾಪ್ಟಾಪ್ಸನ್ನು ರೀಫರ್ಬಿಶ್ ನಾವು ಕಾಣಿಸ್ತಾ ಉಂಟು. ಅದೇ ಥರದಲ್ಲಿ ಕೆಲವು ಡೆಸ್ಕ್ಟಾಪ್ಸ್ ತುಂಬ ಕಡಿಮೆ ದರದಲ್ಲಿ ನಿಮಗೆ ಸಿಗ್ತಾ ಉಂಟು ಅಂತೇಳಿ ಹಾಗೆ ನಿಮ್ಮಲ್ಲಿ ಒಂದು ಮಾತಾಡುವ, ಮತ್ತು ಅದರ ಫ್ಯೂಚರ್ಸ್ ಏನು, ಮತ್ತು ಏನೆಲ್ಲ ಸರ್ವಿಸಸ್ ನಿಮ್ಮಲ್ಲಿ ಉಂಟು, ಇದನ್ನೆಲ್ಲ ನೀವು ನಮಗೆ ಒಮ್ಮೆ ಹೇಳಬೇಕಾಗ್ತದೆ. ಯಾಕೆಂದರೆ ನಮಗೆ ಖಾಲಿ JCಗೆ ಮಾತ್ರ ಅಲ್ಲ, ಇದು ಎಲ್ಲ ಪುತ್ತೂರಿನ ಜನತೆಗೆ ಗೊತ್ತಾಗಬೇಕು ನಿಮ್ಮಲ್ಲಿರುವಂಥ ಸರ್ವಿಸಸ್ ಏನು ಅಂತೇಳಿ. ನೀವು ಕೇಳಿದ್ದು ನಿಜವಾಗ್ಲೂ ಸತ್ಯ. ನಾವು ಕೇವಲ 10,000 ರೂಪಾಯಿಗೆ ಡೆಸ್ಕ್ಟಾಪನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 11,000 ರೂಪಾಯಿಂದ ಲ್ಯಾಪ್ಟಾಪ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಎಲ್ಲ ರೀತಿಯ ಬ್ರ್ಯಾಂಡ್ ಇರ್ಬೋದು, HP ಇರ್ಬೋದು, ಡೆಲ್ ಇರ್ಬೋದು, ಲೆನೋವೊ ಇರ್ಬೋದು, ಎಲ್ಲ ನೋನ್ ಬ್ರ್ಯಾಂಡ್ಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ. ತುಂಬ ಕೈಗೆಟಕುವ ದರದಲ್ಲಿ ನಾವು ಜನಗಳಿಗೆ ನೀಡ್ತಾ ಇದ್ದೇವೆ ಈಗಾಗಲೇ. ಅದೇ ರೀತಿ ನಮ್ಮಲ್ಲಿ ಆಕ್ಸೆಸರೀಸ್ ಕೂಡ ಲಭ್ಯ ಇದೆ. ಎಲ್ಲ ಕಂಪ್ಯೂಟ್ರಿಗೆ ಬೇಕಾದಂಥ ಬಿಡಿ ಭಾಗಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ವಿಶೇಷ ಏನಂತ ಹೇಳಿದರೆ, ಕೋರ್ ಟೆಕ್ನಾಲಜೀಸಲ್ಲಿ ನಿಮಗೆ ರೆಂಟೆಡ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ಗಳು ಕೂಡ ಲಭ್ಯವಿದೆ. ಅದೇ ರೀತಿ ಪ್ರೊಜೆಕ್ಟರ್ ಕೂಡ ಲಭ್ಯವಿದೆ, ನಿಮಗೆ ರೆಂಟಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ನಿಮಗೆ ಡೋರ್ ಸ್ಟೆಪ್ ನಾವು ಡೆಲಿವರಿ ಕೂಡ ಕೊಡ್ತಾ ಇದ್ದೇವೆ. ಪ್ಯಾನ್ ಇಂಡಿಯಾ ಸರ್ವಿಸ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಓಕೆ, ಈಗ ಒಂದು ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ಕೋರ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿದರೆ, ನಿಮ್ಮ ಬ್ರ್ಯಾಂಚ್ ಇದಲ್ಲದೆ ಬೇರೆ ಎಲ್ಲೆಲ್ಲ ಇದೆ? ನಮ್ಮದು ಟೋಟಲಿ 3 ಬ್ರಾಂಚ್ ಇದೆ. ಸುಳ್ಯ, ಪುತ್ತೂರು, ಹಾಗೂ ಈಗ ರೀಸೆಂಟ್ಲಿ ನಾವು ಮಂಗಳೂರಲ್ಲಿ ಕೂಡ ಲಾಂಚ್ ಮಾಡಿದ್ದೇವೆ. ಸೊ ಮಂಗಳೂರಿನ ಜನತೆ ಕೂಡ ನಾವು ಸರ್ವಿಸನ್ನು ಕೊಡಲಿಕ್ಕೆ ರೆಡಿ ಆಗಿದ್ದೇವೆ. ಅವರಿಗೂ ಕೂಡ 10,000 ರೂಪಾಯಿಂದ ಡೆಸ್ಕ್ಟಾಪ್ ಹಾಗೂ 11,000 ಲ್ಯಾಪ್ಟಾಪ್ ಅನ್ನು ಕೊಡ್ತಾ ಇದ್ದೇವೆ. ವಿತ್ 1 year ವಾರಂಟಿ ಜೊತೆ ನಾವು ಈಗ ಬರ್ತಾ ಇದ್ದೇವೆ. ಎಲ್ಲ ಜನತೆಗಳು ರೀಫರ್ಬಿಶ್ಡ್ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪನ್ನು 1 year ವಾರಂಟಿ ಜೊತೆ ತಗೊಳ್ಬೋದು. ವೆರಿ ಗುಡ್, ವೆರಿ ಗುಡ್. ಅದೇ ಥರದ ಈಗ ನೀವು ಈ ಬಿಸ್ನೆಸ್ಸನ್ನು ಎಷ್ಟು ವರ್ಷದಿಂದ ಇಲ್ಲಿ ಪುತ್ತೂರಲ್ಲಿ ನಡೆಸ್ತಾ ಇದ್ದೀರಿ? ನಾವು 2017ರಲ್ಲಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೆವು. ಅದಾದ ನಂತರ 2019ರಲ್ಲಿ ನಾವು ಸುಳ್ಯಕ್ಕೆ ಪಾದಾರ್ಪಣೆ ಮಾಡಿದ್ದೆವು. ಈಗ 2023ರಲ್ಲಿ ನಾವು ಮಂಗಳೂರಿಗೆ ಬಂದಿದ್ದೇವೆ. ಓಕೆ, ವೆರಿ ಗುಡ್. ಇದಲ್ಲದೆ ಬೇರೆ ಏನಾದರೂ ಎಕ್ಸ್ಟ್ರಾ ನಿಮ್ಮಲ್ಲಿ ಸರ್ವಿಸಸ್ ಏನಾದರೂ ಇದೆಯಾ? ಅಂದರೆ ನೀವು ಡೋರ್ ಸ್ಟೆಪ್ ಸರ್ವಿಸಸ್ ಕೊಡುವಂಥದ್ದು ಹಾಗೇನಾದರೂ ನಿಮ್ಮಲ್ಲಿ ಪ್ರೊವಿಷನ್ ಇದೆಯಾ? ಎಸ್, ನಾವು ಈಗ ಆಲ್ರೆಡಿ ನಾವು ಪ್ಯಾನ್ ಇಂಡಿಯಾ ಶಿಪ್ಮೆಂಟನ್ನು ಮಾಡ್ತಿದ್ದೇವೆ. ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಇರ್ತದೆ. ಸೊ ಬೇರೆ ಪುತ್ತೂರು ಸಿಟಿಯನ್ನು ಹೊರತುಪಡಿಸಿ ಬೇರೆ ಸಿಟಿಯವರಿಗೆ ಏನಾದರೂ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಅಥವಾ ಬೇರೆ ಯಾವುದೇ ಆಕ್ಸೆಸರೀಸ್ಗಳ ಅವಶ್ಯಕತೆ ಇತ್ತು ಅಂತ ಹೇಳಿದರೆ, ನಮಗೆ ಆರ್ಡರ್ ಪ್ಲೇಸ್ಮೆಂಟ್ ಮಾಡಿದರೆ ನಾವು ಥ್ರೂ ಬ್ಲೂ ಡಾಟ್ ಅವರ್ ಏನು ಕೊರಿಯರ್ ಸರ್ವಿಸ್ ಇರ್ತದೆ, ಅದರ ಮೂಲಕ ನಾವು ಶಿಪ್ಮೆಂಟನ್ನು ಈಗಾಗಲೇ ಮಾಡ್ತಿದ್ದೇವೆ. ಮುಂದೆ ಕೂಡ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಓಕೆ, ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ನಮ್ಮ ಅನೂಪ್ KG ಅವರು ನಮ್ಮ JCIಯ ಒಂದು ಅಂಗಸಂಸ್ಥೆಯಾದ 𝐁𝐶 ಪುತ್ತೂರು 1.0 ಟೇಬಲ್ ಚೇರ್ಮನ್ ಆಗಿದ್ದಾರೆ. ಅದೇ ಥರದಲ್ಲಿ ಅವರು ಲಾಸ್ಟ್ ಒಂದು 3-4 ತಿಂಗಳ ಸತತ ಪ್ರಯತ್ನದಿಂದಾಗಿ 25 ಜನರನ್ನು ಈ ಟೇಬಲಲ್ಲಿ ಫಾರ್ಮೇಷನ್ ಮಾಡಲಿಕ್ಕೆ ಅವರು ತುಂಬ
ಕೆಲಸ ಕಾರ್ಯವನ್ನು ಮಾಡ್ತಿದ್ದಾರೆ. ಅದೇ ಥರದಲ್ಲಿ ನಾವು ಮೊನ್ನೆ ನಡೆದಂತಹ ಫ್ರೀಡಮ್ ಫೆಸ್ಟಿವಲ್ಸ್ ಆಗಿ 𝐁𝐶OMನ್ನು ತುಂಬ ಹೈಲೈಟ್ ಮಾಡಿ ಪುತ್ತೂರು ಜನತೆಗೆ ಪರಿಚಯ ಮಾಡಬೇಕು ಅಂತ, ಮತ್ತು ಅದು ಇನ್ಸ್ಟಾಲೇಷನ್ಸ್ ಈಗ ಇನ್ನು ರೀಸೆಂಟಾಗಿ ನಡೀಲಿಕ್ಕೆ ಉಂಟು. ಹಾಗೆ ಬೆಸ್ಟ್ ಆಫ್ ಲಕ್ ಅನೂಪ್ ಕೆ.ಜಿ ಅವರಿಗೆ. ಥ್ಯಾಂಕ್ ಯು JC, ಥ್ಯಾಂಕ್ ಯು 𝐁𝐶OM, ಥ್ಯಾಂಕ್ ಯು ಎವ್ರಿವನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.